ನಮ್ಮ ದೈವಗಳು ತಮ್ಮನ್ನು ನಂಬಿದಂತಹ ಮನೆತನಗಳನ್ನು ಬೆಳಗಿಸಿಕೊಂಡು ಅವರ ಒಂದು ಕುಟುಂಬವನ್ನು ಅಭಿವೃದ್ಧಿಗೊಳಿಸಿದಂತಹ ಅನೇಕ ಕುಟುಂಬಗಳನ್ನು ಮನೆತನಗಳನ್ನು ನಾವು ಕರಾವಳಿಯಾದ್ಯಂತ ನೋಡ್ತೇವೆ. ಬಹುಶಃ ನಾವು ಈಗ ಅಂತಹದೇ ಒಂದು ಮನೆತನದಲ್ಲಿದ್ದೇವೆ. ಪರಿವಾರ ಬಂಟರ ಪಾಂಡಿ ತರವಾಡು ಮನೆಯಲ್ಲಿ ನಾವಿದ್ದೇವೆ. ಅಂದರೆ ಪ್ರಮುಖ ಸಮುದಾಯಗಳಲ್ಲಿ ಒಂದಾಗಿರುವಂತಹ ಪರಿವಾರ ಬಂಟ ಸಮುದಾಯದ ಮನೆತನ ಇದು, ತರವಾಡು ಮನೆ ಇದು ಎಲ್ಲಿದೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕಾಸರಗೋಡು ಜಿಲ್ಲೆಯ ಕಾಸರಗೋಡು ತಾಲೂಕಿನ ಅಡೂರು ಗ್ರಾಮದ ಪಾಂಡಿ ಎನ್ನುವಲ್ಲಿ ಇರುವಂತಹ ಒಂದು ತರವಾಡು ಮನೆಯಲ್ಲಿ ಇದೀಗ ಧರ್ಮ ನೇಮೋತ್ಸವದ ಸಂಭ್ರಮದಲ್ಲಿ ಇದೆ ಅನ್ನುವಂಥದ್ದು. ಅಂದರೆ ಇಲ್ಲಿ ಧರ್ಮ ನೇಮೋತ್ಸವ ನಡೆಯೋದಕ್ಕಿದೆ. ಇದೇ ಏಪ್ರಿಲ್ 2ರಿಂದ 4ರವರೆಗೆ ಈ ಒಂದು ಕಾರ್ಯಕ್ರಮವನ್ನು, ಅಂದರೆ 5 ವರ್ಷಕ್ಕೊಮ್ಮೆ ನಡೆಯುವಂಥ ಧರ್ಮ ನೇಮೋತ್ಸವವನ್ನು ಮಾಡೋದಕ್ಕೆ ಇಲ್ಲಿನ ಕುಟುಂಬಸ್ಥರು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು, ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಈ ಮನೆತನದ ಈ ತರವಾಡು ಮನೆಯ ಧರ್ಮ ದೈವವಾಗಿ ಪಿಲವಡ್ಕತ್ತಾಯ ದೈವ ಇದೆ ಅನ್ನುವಂಥದ್ದು. ಪಿಲವಡ್ಕತ್ತಾಯ ಹಾಗೂ ಬಂಟ ದೈವಗಳಿಗೆ ಇಲ್ಲಿ ವಿಶೇಷವಾಗಿ ಧರ್ಮ ನೇಮೋತ್ಸವ ನಡೆಯುವಂಥದ್ದು. ಅದೇ ರೀತಿ ಇಲ್ಲಿ ಇರುವಂತಹ ಇನ್ನಿತರ ಪರಿವಾರ ದೈವಗಳು ಅಂತ ಹೇಳಿದರೆ ಚಾಮುಂಡಿ ದೈವ ಇದೆ. ಅದೇ ರೀತಿ ರಕ್ತೇಶ್ವರಿ ಹಾಗೂ ವಿಷ್ಣುಮೂರ್ತಿ ದೈವಗಳ ಒಂದು ಸಾನ್ನಿಧ್ಯ ಕೂಡ ಇಲ್ಲಿ ಇದೆ ಅನ್ನುವಂಥದ್ದು. ಅದೇ ರೀತಿ ಪೊಟ್ಟನ್ ದೈವ ಹಾಗೂ ಗುಳಿಗ ದೈವಗಳ ಒಂದು ಸಾನ್ನಿಧ್ಯ ಕೂಡ ಇಲ್ಲಿದೆ. ಹೀಗೆ ಈ ಎಲ್ಲ ದೈವಗಳಿಗೆ ಒಂದು ನೇಮೋತ್ಸವ ನಡೆಯುವಂಥ ಜೊತೆಗೆ ಧರ್ಮ ದೈವಗಳಾದ ಪಿಲವಡ್ಕತ್ತಾಯ ಹಾಗೂ ಬಂಟ ದೈವಕ್ಕೆ ಇಲ್ಲಿ ವಿಶೇಷವಾಗಿ ಧರ್ಮ ನೇಮೋತ್ಸವ ನಡೆಯುವುದಕ್ಕಿದೆ. ಸೊ ನೀವು ಗಮನಿಸ್ಬೋದು. ಜೊತೆಗೆ ನಾಗನ ಸಾನ್ನಿಧ್ಯ ಕೂಡ ಇಲ್ಲಿ ಇದೆ ಅನ್ನುವಂಥದ್ದನ್ನು ಗಮನಿಸುವಂಥದ್ದು. ನಾಗನ ಸಾನ್ನಿಧ್ಯ ಕೂಡ ಇದೆ. ವರ್ಷವಿಡೀ ಇಲ್ಲಿ ಹಲವಾರು ಬಗೆಯ ಕಾರ್ಯಕ್ರಮಗಳು ನಡೆಯುತ್ತೆ. ಇಲ್ಲಿ ನಾಗನ ಒಂದು ಕಾರ್ಯಕ್ರಮಗಳು ಕೂಡ ಅತ್ಯಂತ ಸಂಭ್ರಮ ಸಡಗರದಿಂದ ಎಲ್ಲ ಒಂದು ಕುಟುಂಬಸ್ಥರ ಭಾಗವಹಿಸುವಿಕೆಯಿಂದ ನಡೆಯುತ್ತೆ ಅನ್ನುವಂಥದ್ದನ್ನು. ಸೊ ಈಗ ಯಾವ ರೀತಿಯ ಸಿದ್ಧತೆಗಳು, ವ್ಯವಸ್ಥೆಗಳು ಆಗ್ತಾ ಇದೆ ಅನ್ನುವಂಥದ್ದನ್ನು ತೋರಿಸುವಂಥ ನೆಲೆಯಲ್ಲಿ ನಾವು ನಿಮಗೆ ಒಂದಷ್ಟು ದೃಶ್ಯಗಳನ್ನು ತೋರಿಸ್ತಾ ಇದ್ದೇವೆ. ಇಲ್ಲಿ ನೋಡಬಹುದು ನೀವು, ಎಲ್ಲ ಕುಟುಂಬಸ್ಥರಿದ್ದಾರೆ. ಎಲ್ಲ ರೀತಿಯ ಕೆಲಸ ಕಾರ್ಯಗಳು ಅಂದರೆ ಸಿದ್ಧತೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈಗಾಗಲೇ ಚಪ್ಪರ ಹಾಕುವಂಥ ಕೆಲಸಗಳೆಲ್ಲವೂ ಕೂಡ ಮುಗಿದಿದೆ. ಇನ್ನೇನು 2-3 ದಿನಗಳಷ್ಟೇ ಬಾಕಿ ಉಳಿದಿರುವಂಥದ್ದು. ಹೀಗಾಗಿ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ. ಎಲ್ಲ ಮಹಿಳೆಯರು ಸಗಣಿ ಸಾರಿಸುವಂಥ ಒಂದು ಕೆಲಸದಲ್ಲಿ ಕೂಡ ನಿರತರಾಗಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲರೂ ಕೂಡ ಅಂದರೆ ಕುಟುಂಬಸ್ಥರು ಹಲವಾರು ಕಡೆಗಳಲ್ಲಿ, ಅಂದರೆ ಬೇರೆ ಬೇರೆ ಕಡೆಯಲ್ಲಿ ನೆಲೆಸಿರುವವರೆಲ್ಲರೂ ಕೂಡ ಈ ಒಂದು ಧರ್ಮ ನೇಮೋತ್ಸವದಲ್ಲಿ ಪಾಲ್ಗೊಳ್ಳುವ ಹಿನ್ನೆಲೆಯಲ್ಲಿ ತಮ್ಮ ಒಂದು ಶ್ರಮದಾನದ ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು. ಎಲ್ಲರೂ ಕೂಡ ಬಂದು ಇಲ್ಲಿ ಶ್ರಮದಾನದಲ್ಲಿ ತೊಡಗಿಸಿಕೊಂಡಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಎಲ್ಲ ರೀತಿಯ ಕೆಲಸ ಕಾರ್ಯಗಳಲ್ಲೂ ಕೂಡ ತಮ್ಮ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಬೇಕು ಅನ್ನುವಂಥದ್ದು ಇವರ ಒಂದು ಆಶೆ ಆಗಿರುವಂಥದ್ದು. ಸೊ ಈಗ ಹಾಗಿದ್ರೆ ಈ ಒಂದು ತರವಾಡು ಮನೆತನದ ಹಿನ್ನೆಲೆ ಏನು, ಎಷ್ಟು ವರ್ಷಗಳ ಇತಿಹಾಸ ಇದೆ, ಮತ್ತು ಹೇಗೆ ಇಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಬರಲಾಗ್ತಾ ಇದೆ, ಧರ್ಮ ನೇಮೋತ್ಸವ ಕಾರ್ಯಕ್ರಮದ ರೂಪುರೇಷೆಗಳು ಏನು ಎಲ್ಲವನ್ನು ಕೂಡ ಈಗ ಇಲ್ಲಿನ ಪ್ರಮುಖರಿಂದ ನಾವು ಕೇಳ್ಕೊಂಡು ಬರೋಣ. ಹೇಳಿ ಸರ್, ನಮ್ಮ ಒಂದು ತರವಾಡು ಮನೆತನದ ಬಗ್ಗೆ ಮತ್ತು ಇಲ್ಲಿನ ಒಂದು ಕಾರ್ಯಕ್ರಮದ ಬಗ್ಗೆ. ನಮ್ಮ ಪಾಂಡಿ ಹೊಸಮನೆ ಪಾಂಡಿ ತರವಾಡಿನಲ್ಲಿ 40 ವರ್ಷದಿಂದ ಈ ಕಡೆ ನಾವು ತರವಾಡನ್ನ ಅಲ್ಲಿ ಒಟ್ಟಿಗೆ ಸೇರಿ, ಕುಟುಂಬದವರೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೇವೆ. ತರವಾಡಲ್ಲಿ ಫಸ್ಟಿಗೆ ನಮಗೆ ರಕ್ತೇಶ್ವರಿ ಮತ್ತು ವಿಷ್ಣುಮೂರ್ತಿ ಪಟ್ಟದೈವ ಗುಳಿಗ ಇಷ್ಟು ದೈವಗಳ ಆರಾಧನೆ ಮಾಡ್ತಾಯಿದ್ದೆವು. ಆಮೇಲೆ ಚಾಮುಂಡಿ ದೈವದ ಮನೆ ಒಳಗಿತ್ತು, ತರವಾಡು ಮನೆ ಒಳಗೆ. ಅದನ್ನು ಮತ್ತು ನಮ್ಮ ಧರ್ಮದೈವ ಪಿಲವಡ್ಕತ್ತಾಯ ಅಂತೇಳಿ ಒಂದು 5 ವರ್ಷ ಮೊದಲು ನಮಗೆ ಚಿಂತನೆ ಮುಖಾನ ಗೊತ್ತಾಯಿತು ಧರ್ಮದೈವ. ಅದನ್ನು ನಾವು ಚಾಮುಂಡಿ ಮತ್ತು ಧರ್ಮದೈವವನ್ನು ಮನೆಯೊಳಗಿದ್ದ ಚಾಮುಂಡಿಯನ್ನು ಮನೆ ಹೊರಗೆ ನಾವು ಸ್ಥಾಪನೆ ಮಾಡಿ 5 ವರ್ಷ ಮೊದಲು ಸ್ಥಾಪನೆ ಮಾಡಿದ್ದೀವಿ. ಇವಾಗ 5 ವರ್ಷ ಕಳೆದ ಮೇಲೆ ಈ ವರ್ಷ ಏಪ್ರಿಲ್ 2, 3, 4ಕ್ಕೆ ಧರ್ಮ ನೇಮೋತ್ಸವ ಮಾಡಿಸುವಂತೇಳಿ ಕುಟುಂಬದವರೆಲ್ಲ ಸೇರಿ ತೀರ್ಮಾನ ಮಾಡಿದ್ದಾರೆ. ಅದನ್ನು ನಾವೆಲ್ಲ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡ್ಬೇಕಂತ ದೇವರಲ್ಲಿ ನಾವು ವಿನಂತಿಸ್ಕೊಳ್ತೇವೆ ಅಷ್ಟೇ. ಅಂದರೆ ನಿಮ್ಮ ಒಟ್ಟು ಮನೆತನಕ್ಕೆ ಒಂದು ಸುಮಾರು ಎಷ್ಟು ವರ್ಷಗಳ ಇತಿಹಾಸ ಇದೆ? ನಮ್ಮದು ಸಾಧಾರಣ ನಾವು ಪಾಂಡಿ ಕುಟುಂಬದವರ ಇತಿಹಾಸ ಅಂದರೆ ಒಂದು
200 ವರ್ಷದಿಂದ ಇತಿಹಾಸ ಉಂಟು. 5-6-7 ತಲೆಮಾರಿಂದ ಈ ಕಡೆ ನಾವು ಚಿಂತನೆ ಮಾಡಿದ್ದೇವೆ. ಜೀರ್ಣೋದ್ಧಾರ ನಾವು ಸಾಧಾರಣ 28 ವರ್ಷ ಮೊದಲು ಶುರು ಮಾಡಿದ್ದೇವೆ ಜೀರ್ಣೋದ್ಧಾರದ್ದು. ಮೆಲ್ಲನಾಗಿ ಮಾಡಿ ನಾವು ಊರಿನವರು ಸೇರಿ 18 ಮನೆಯವರು ಸೇರಿ ಫಸ್ಟಿಗೆ ಶುರು ಮಾಡಿದ್ದೇವೆ. ಆಮೇಲೆ ಒಬ್ಬೊಬ್ಬರು ಸೇರಿ ಈಗ 180 ಮನೆಯವರು ನಮ್ಮ ಕುಟುಂಬದಲ್ಲಿದ್ದಾರೆ. ಎಲ್ಲರ ಸಹಾಯದಿಂದ ಒಳ್ಳೆ ರೀತಿಯಲ್ಲಿ ಆಗ್ತಾ ಉಂಟು. ನಾನು ಈ ತರವಾಡ ದೈವದ ಕಾರ್ಯನು ಶುರು ಮನ್ಪನಾಗೇ ಯಾನು ಐತ ಕಾರ್ಯದರ್ಶಿ ಆದ ಕೆಲಸ ಮನ್ಪಾದು ಮನ್ತೊಂದಲ ಮತ್ತೆ ಇಡೇ ಉಂಟ ಇತ್ತೆಲ್ಲ ಅಕ್ಲಿಗೆ ಬೋಡೈನಂಚಿನ ಸಹಕಾರ ಮಾತ ಕೊರದು ಐಕ್ಯ ಬೋಡೈನ ಉಪದೇಶ ಮಾತ ಮನ್ತೊಂದು ಎಡ್ಡೆ ರೀತಿಯೇ ಇಡೇ ಪೋಂದುಂಡು ಮಾತ ಕಾರ್ಯಲ್ಲ ನಾಲ ಇಡೇ ಉಂಟಲ್ಲ ಒಂಜಿ ಇಂದು ಬತ್ತೀಜಿ ಎಂಕ್ಲ ಪುದರ್ ತರವಾಡ ಪುದರ್ ಮಿತ್ತು ಪೋಂದುಂಡು ಅಂಚನೆ ನನ್ನ ದುಂಬುಗಳ ನನ್ನ ಈ ವರ್ಷಲ ದೈವ ಕಾರ್ಯದ ಸಮಯಡು ಮಾತಲ್ಲ ಎಡ್ಡೆ ಪೊರ್ಲುಡೆ ನಡತದು ಎಡ್ಡೆ ರೀತಿಗೆ ಎತ್ತಡು ಅನ್ನೋದು ನಾನು ಕೈ ಮುಗಿಯೋಣ. ನಾನು ತರವಾಡ ಇಲ್ಲಡದೆ ಅಣ್ಣೆ ಮಲ್ಲೆ ಅಣ್ಣೆನೇ ಮುಲ್ಪ ಮಾತಾ ತೋಪಣೆ ಅಣ್ಣನೆಲ್ಲ ಅಣ್ಣ ನಮಗೆಲ್ಲ ಎಂಕ್ಲ ತೀರ್ನಾಥ ಸಮಯ ಬರೋಂದಿಪ್ಪೆಡೆಗೆ ಬರ್ತದೆ ಮುಲ್ಪದ ಕಾರ್ಯ ತಗೊಂಡು ಮುಲ್ಪ ಕಮಿಟಿದಾಗಲೇ ಭಾರಿ ಎಡ್ಡೆ ಕೆಲಸ ಉಂಟುಳ್ಳೇರು ಕಮಿಟಿದಾಗಲೇ ಮೇನ್ ಆತು ಪೂರ ನಡಪಾತು ಕೊರ್ಪಣೆ ಪೂರ ಆಗ್ಲ ದಿಂಜ ಎಡ್ಡೆ ನೆಟ್ಟುಳ್ಳೇರು ಇಲ್ಲಡೆದಾಗಲ ಸಾಯ್ಬಿಟ್ಟು ಪೊರ್ಲೋಗು ನಡ್ತೊಂದುಂಡು ನಾನು ದುಂಬುಗ್ಲ ಅಂಚನೆ ನಡಪಡುಂಟು ಕುಟುಂಬಡು ಒಂಜಿ 10-200 ಇಲ್ಲುಂಡು 200 ಇಲ್ಲುಂಡು. ఒక ಹೆಚ್ಚಿನಗಳು ಬರ್ಪೇರು ಇಂಚಿನ ಫಂಕ್ಷನ್ ಇತ್ತಲೇ ಬರ್ಪೇರು ಮಾತೆಲ್ಲ ಸೇರುವೇರು ವರ್ಷೋಡು ಒಂಜಿ ಐನಾಜಿ ಫಂಕ್ಷನ್ ಇಪ್ಪುಣು ಸ್ವಲ್ಪ ಮಲ್ಲೆಡು ಆಪುನ ಅಂಚಿನ ಒಂದು ಆಟಿ ಬಳಸನೆ ಒಂಜಿ ಐಕ್ಲ ಎಡ್ಡೆ ಜನ ಸೇರಿಸುವೇರು ಒಕ್ಕ ಪರ್ಬಗಳ ಸೇರ್ಪೇರು ಮಾತೆಲ್ಲ ಈ ಊರ್ದಾಗ್ಲ ಪೂರ ಸೇರ್ಪೇರು ಒಕ್ಕ ಮಲ್ಲ ನಾಗ ಪ್ರತಿಷ್ಠೆಗೆ ಐಕೆ ಮೇನ್ ಜನ ಸೇರ್ಪೇರು ಒಂಜಿ 6-7 ಜನ ಪ್ರತಿ ವರ್ಷಲ ಸೇರ್ಪೇರೆ. ಅವು ಒಂದೇ ಡೇಟ್ 22 ಜನವರಿಗೆ ಡೇಟ್ದೆಲ್ಲ ಚೇಂಜ್ ಆಗಿರಜ್ಜಿ ಪೊರ್ಲೋಗು ನಡ್ತೊಂದುಂಡು ಮಾತ ವಿಷಯ ಇಲ್ಲ. ಪೂ ಮಾಡೋದಲ್ಪ ಪೂ ಮಣಿ ಕಿನ್ನಿ ಮಣಿ ಇಂದುಂಟುನ ಒಂಜಿ ಉಳ್ಳಾಕ್ಲೇನ ಅಂದುಂಡು ಅವಳು ತಂಬಿಲ ಹಾಕೊಂಡು ಸಂಕ್ರಾಂತಿ ತಂಬಿಲ ಬುಕ್ ಏಪ್ರಿಲ್ 5ಗೆ ನವಕ ಒಂದು ವಾರ್ಷಿಕೋತ್ಸವ ಅವಳು ಕೋಲ ಇಂಚಿನದಲ್ಲ ಇಜ್ಜಿ ತಂಬಿಲಡೆ ಮನ್ಪಣೆ ದುಂಬುಡ್ತೇ ನಡತೊಂದು ಬರ್ಪಣ ಕ್ರಮ ಯಾವ ಪಣ್ಣೆಂದು ಉಳ್ಳೇರು ಅಣ್ಣೆ ಮಲ್ಲ ಅಣ್ಣೆ ಆರೇ ಮುಳ್ಳುಳ್ಳ ನಾರ್ಲ ಆರೇ ಜೋಕುಲ್ಲ ಇಂಕ್ಲ ಪಿದೆ ಇಲ್ಲ ಬೇಲೆಡ್ ಎತ್ತಿನ ಇಡ್ತಾವ್ರ ಪಿದೆ ಇಲ್ಲ ಬರ್ಪ ಇಂಕ್ಲ ಬರ್ತೀವಿ ಒಂಜಿಗ್ಲ ಸಾಧ್ಯ ಆಯ್ನಾತು ಬರ್ಪ ಮೂಲ ಈ ತರವಾಡ ಇಲ್ಲಲು ಉವೇ ಕಾರ್ಯಕ್ರಮ ಉಂಡ ಎಂಕ್ಲ ಒಟ್ಟಿಗೆ ಅದು ಒಂಜಿ ಸೇರುಡ್ದಾಂಡ ಕಾರಣಕರ್ತೆ ಎಂಕ್ಲ ಸಿದ್ಧಮೆರೆನ ಜನಾರ್ದನ ನಾಯ್ಕಿಳ್ಳರು ಬೇರೆ ಅಣ್ಣೆ ದೇವಪ್ಪ ನಾಯ್ಕಿರು ಅಕ್ಲೆ ಮಾತ್ರ ಒಗ್ಗೂಡಿ ಸಾವಿರ ಕಾರಣಕರ್ತೆ ರಾಮ ನಾಯ್ಕ ಬೇರೆ ಇತ್ತಾರ ಮಗೆ ನವೀನ್ ನಾಯ್ಕುಳ್ಳಿ ಆರ್ನ ನೇತೃತ್ವಡು ಪುರ್ಲುಡೆ ಕೆಲಸ ಮಾತ್ರ ಒಟ್ಟಿಗೆ ನಡ್ತೊಂದುಂಡಿತ್ತೆ. అయితే ఒక దీప ఇడ్డునే బయ్య గజ్జి అంటే ఏమైతే అది ఆడుతుంది క్లీన్ ಮಾಡ್ತದೆ ఒక దీಪ ಇಡ್ತದೆ ಸಂಕ ಇಡ್ತದೆ ಅಂಡ್ ಅಂಟ ಮಗಿಂಡಿ ನಿತ್ಯದ ದೀಪ ದೈವದ ಕೆಲಸ ಪೂರ ಮಾಡ್ತಂದುಳ್ಳೆ ಸೋನ ತಿಂಗಳು ದಿನೋಳ ಬೊಲ್ಪುಗಳು ಹಾಕೋದು ಬೊಲ್ಪುಗು ಮೀತು ಮುಟ್ಟಿಯಲ್ಗೆ ಪೂ ಬಾಡ್ದು ಆರತಿ ಮಾಡ್ತದೆ ಅದಾದ ಸಂಕ ಇಡ್ತದೆ ಬೊಕ್ಕ ಬಯ್ಯಾಗಲ ದೀಪ ಹಿಡಿಯರುಂಡು ಪ್ರತಿ ಸಂಕ್ರಾಂತಿಗಳ ಬೊಂಡ ಕೊಡ್ತಿ ಹಿಡಿಯರುಂಡು ಮಾತ ಭೂತ ಸಾಣೋಟ್ಲ ಬಾಕ್ಲು ಓಪನ್ ಮಾಡ್ತದೆ ಬರ್ಪೇರು ಕುಟುಂಬದಾಗ್ಲ ತಂದಂಗ್ಲ ವಿದೇಗೆ ಬರ್ಪೇರು. ఒక సోన తింగొల్టు ముట్యాల పువ్వునే ఒక పాడ్య దీపావళి ఒక ఐక దుంబు కురలు కట్టారుండు ఎల్లింజావునే కురలు కట్టునే 5ದ ಬುಕ್ಕ ನಾಗಣ ತಂಬಿಲ ಬರ್ಪುಂಡು 5ದ ಬುಕ್ಕ ಮೇ 24ಗೆ ಅದು ಮೇ ಒಂದು ಏಪ್ರಿಲ್ 4ಗೆ ಒಂದು ಏಪ್ರಿಲ್ 15ಗೆ ಬಿಸು ಸಂಕ್ರಾಂತಿ ಕಣಿ ಇಡ್ಡುನೆ ಬುಕ್ಕ అయితే డెట్ ಒಂಜಿ ಮುಡಿಪುಂಡು ವೆಂಕಟರಮಣ ಐನು
ವ್ಯಾಪಾರ ಒಂಜಿ ದಿನ ಮಾಡ್ಕೊಂಡು. ಈಗ ನಾವು ನಿಂತಿರುವಂಥದ್ದು ಪಾಂಡಿ ತರವಾಡು ಮನೆಯ ಮುಂಭಾಗದಲ್ಲಿ ನೋಡಬಹುದು. ನೀವು ಸರಿಸುಮಾರು 5 ವರ್ಷಗಳ ಹಿಂದೆ ಅತ್ಯಂತ ಆಕರ್ಷಕವಾಗಿ ನಿರ್ಮಾಣಗೊಂಡಿರುವಂತಹ ತರವಾಡು ಮನೆ, ಒಂದು ರೀತಿ ಅರಮನೆಯ ರೀತಿ ಕಾಣುವ ಹಾಗೆ ಒಂದು ತರವಾಡು ಮನೆಯನ್ನು ನಿರ್ಮಾಣ ಮಾಡಲಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಹಾಗಿದ್ರೆ ಈ ಮನೆತನದ ಬಗ್ಗೆ ಇನ್ನೊಂದಷ್ಟು ತಿಳಿಯೋಣ. ಇಲ್ಲಿನ ಹಿರಿಯರಾಗಿರುವಂತಹ ದೇವಪ್ಪ ನಾಯ್ಕ ಅವರಿದ್ದಾರೆ, ಈ ತರವಾಡಿನ ಹಿರಿಯರು. ಅವರ ಒಂದು ಅನಿಸಿಕೆಗಳು, ಅವರ ಒಂದು ಅನುಭವಗಳನ್ನು ಈಗ ನಾವು ಕೇಳ್ಕೊಂಡು ಬರೋಣ. ಸೊನ್ಪತ್ತೊಂಜೈಟ್ ಸುರುಟು ಆಗಸ್ಟ್ ಸೆಪ್ಟೆಂಬರ್ ಪಂಚಾಂಗಜ್ಯ ಪ್ರಶ್ನೆ ಐಟಿ ತೆರಿನ ಪ್ರಕಾರ ಇಂಚನೆ ಒಂಜೊಂಜೆ ಭೂತಸ್ಥಾನ ನಾಗಣವು ಈ ಒಂಜೊಂಜೆ ಭೂತಸ್ಥಾನಗಳು ನಾಗಣವು ಬುಕ್ಕನ ಮಲ್ಪದ ಬಾನಡು ಬರ್ತದವು ಮತ್ತು ಒಂಜೊಂಜೆ ಇಂಚನೆ ಮಲ್ತೊಂದು ಬರ್ತವೆ ಐತೆ ರೇಟ್ ಮುಗಿತಜಿ ಇನ್ನಿಲ್ಲ ನಾನೆಲ್ಲ ಮಲ್ಪೇರೆ ಉಂಡು ಇತ್ತೆ ಮಲ್ತೊಂತಲ್ಲ ಉಂಡು ಹೇಳ್ತಾತ್ ಒಂದು 5 ವರ್ಷದವರ ನಮ್ಮ ಧರ್ಮದೇವ ಮಣ್ಪಣೆ ತೀರ್ಮಾನ ಆಡ್ತೊಂಡ ಐನು ಏಳು ಒಂದು ಕೂಡ್ಸ ಉಂಟು ಅವೆಲ್ಲ ಈ 2ನೇ ತಾರೀಕಿಗೆ ಮುಡಿಪು ಶುದ್ಧ 2ನೇ ತಾರೀಕಿಗೆ ರಾತ್ರಿ ಭಂಡಾರ ಉಣತದ್ದು ರಾತ್ರಿ ಪೊಟ್ಟಬೂತ 12 ಗಂಟೆಗೆ ಪೊಟ್ಟಬೂತ ಕರೀತು ಮನದಾನಿ ಕಾಣಲೆ ರಕ್ತೇಶ್ವರಿ ಬುಕ್ಕ ಮೂಜೆಗೆ ರಕ್ತೇಶ್ವರಿ ಆತು ವಿಷ್ಣುಮೂರ್ತಿ ಬೆಲ್ಚಾಮುಂಡಿ 2 ಭೂತ ರಕ್ತೇಶ್ವರಿ ಆತು ಬುಕ್ಕ ಐನ ಮಣದ್ದಾನಿ ನಂಗೆ 4ನೇ ತಾರೀಕಿಗೆ ಧರ್ಮದೈವ ಪ್ಲೇಡ್ಕತಾಯನ ನೇಮೋತ್ಸವ ಇಲ್ಲ ಕುಟುಂಬದ ಬತ್ತ ಇರ್ನೂದು ಇಲ್ಲುಂಡು ದುಮ್ಮ ಮಾತ ಎಂಕ್ಳ ಒಂದು ತೆತ್ತೋ ಅವು ತೆತ್ತೆ ಮಾತ ಬರ್ತದೆ ತರವಾಡು ಕುಟುಂಬ ಮಾಡೋದು ಸೇರೋಣಿಗೆ ಬರ್ತದೆ ತೆಂಜಿ ಇರ್ನೂದು ಇಲ್ಲ ಆತಂಡು ಮಾತೇರ್ಲ ಬರ್ತದೆ ಸೇರೋಂಟು ಮಾತ ಅಂದ್ರೆ ಮಲ್ತೊಂಟು ಉಳ್ಳೇರು ಮಾತೇರ್ಲ ಸೇರಿದು ಮಲ್ತೊಂಟು ಉಳ್ಳೇರು ಧರ್ಮದೈವ ಒಂದು ಆತ ಸ್ಥಾನಕ್ಕೆಲ್ಲ 5 ವರ್ಷ ಅಂಡು ಐಕ ದುಂಬು ಧರ್ಮದೈವ ಮೂಳು ಇದ್ಯಾಂಡು ಉಂಡು ನಡೆದು ಪ್ರಶ್ನೆ ತೆರಿಯೋಳ್ದು ಬರ್ತದೆ ಐನು 5 ವರ್ಷ ಮಲ್ತೋ ಬುಕ್ಕ ಮಗ್ರ ವರ್ಷ ನೇಮಾಂಡು ಏಳುಗೆ 5 ವರ್ಷ ಆಗ್ಬೋದು ನೇಮ ಹಾಕೊಂಡು ಅಂತ ಮಾತಾ ಕುಟುಂಬದಾಗಲೂ ಸೇರಿದಿತ್ತೆ ಧರ್ಮದೈವ ಆಯ್ನೆ ಹಳೆ ಮುಟ್ಟ ಅವಕ್ಕಂತೆ ಸೇರೋಂತಲ್ಲ ಸೇರಂದೆಲ್ಲ ಇತ್ತಂಡು ಅವು ಬೇತ ವಿಷಯ ದೇವರು ಎನಿ ಮುಟ್ಟ ನಮ್ಮ ನಾಡಿಗೆ ದಾಲ ಇಂಚಿನಂಜಿ ತೊಂದರೆ ಮಲ್ತಿದ್ದೀರಿ ಅವು ನನ್ನೆಲ್ಲ ಮನ್ಪಾಯರು ಮನ್ಪಣ ಉದ್ದೇಶಪೂರ್ವ ನಮ್ಮಟ ಉಳ್ಳಾಯಿನೆ ಅದಕ್ಕೆ ನಂಗೆ ಆಗಲೇ ನಂಗೆ ಕಾತು ನನ್ನ ಕುಟುಂಬನೂ ರಕ್ಷಣೆ ಮಾಡ್ಕೊಬರುವುದು ಅಂಟದು ಸ್ವಾಮಿಯಿಂದ ನಮ್ಮ ಪ್ರಾರ್ಥನೆ. ಈ 4 ದಿನಟ್ಲ ರಾತ್ರಿ ಬಗೆಲು ನಿರಂತರವಾದ ಅನ್ನದಾನಲ್ಲ ಕೊಂಡು ಮಲ್ತೊಂಡ್ರು ಇಲ್ಲ ಪುರ್ಲೂಟ ದೇವರೆಲ್ಲ ಗುರುವರಿಯಾಗಲ್ಲ ನಂಗೆ ಪುರ್ಲೂಟ ಎತ್ತಾತು ಸಂತೋಷ ಮಾಡ್ತದೆ. ನಮ್ಮ ಕುಟುಂಬಗೂ ಭತ್ತನಗಳಿಗೆ ಪೋಯಿನಗಳಿಗೆ ಏರಿಯಾಗಳ ಅವು ಅಂಚಾಗೆ ಇಂಚಾಗೆ ಅಂತ ಪಣದಲೆಗಣೆ ನಮ್ಮ ದೈವಗಳ ಗುರುವರಿಯಾಗಲ ನಂಗೆ ಎತ್ತಾತು ಗುರುಗಳನ್ನ ಸ್ವಾಮಿಯಿಂದ ಪ್ರಾರ್ಥನೆ. ಪರಿವಾರ ಮಂಟ್ರೇನ ಜಾತಿದಾಗಲ್ಲ ನಮ್ಮ ಕುಟುಂಬದಾಗಲ್ಲ ನಮ್ಮ ಕೊರದು ಪೋಯಿನ ಪಣತ್ತು ಬತ್ತನ ಸಂಸಾರಗಳ ಮಾತೆಲ್ಲ ಬತ್ತದು ಒಗ್ಗಟ್ಟು ಸೇರ್ತು ಸಂತೋಷ ಪಡೆಪಾಡುವಂಥದ್ದು ನಮ್ಮ ಸ್ವಾಮಿ ಕೇಳಿ. ನಮ್ಮದು ಪಾಂಡಿ ತರವಾಡು ಅಂತ ಹೇಳಿದರೆ ನಮ್ಮ ಮೂಲ ಪುರುಷ ದೇವುಬಂಟನ ಸಂತತಿಯವರು ನಾವು. ನಮ್ಮ ಪಾಂಡಿ ತರವಾಡಿನ ಮೂಲ ಹೆಸರು ಕುದುಮಾನ್ ಸಂತಾನದಲ್ಲಿ ನಾವು ಪಾಂಡಿ ತರವಾಡು ಅಂತೇಳಿ ಬೇರೆ ಹೆಸರಿಟ್ಟುಕೊಂಡು ಸುಮಾರು 200 ಮನೆಯವರು ಸೇರಿಕೊಂಡು ನಾವು ಈ ತರವಾಡು ಮನೆಯನ್ನು ಕಟ್ಟಿದ್ದೇವೆ. ಈ ಪಾಂಡಿ ತರವಾಡಿನ ಈಗಿನ ಯಜಮಾನ ಹೆಸರು ದೇವಪ್ಪ ನಾಯ್ಕ, ಅವರ ತಂದೆಯವರ ಹೆಸರು ಮಾಲಿಂಗ ನಾಯ್ಕ. ಹೀಗೆ ನಮ್ಮ ಈ 200 ಮನೆಯವರು ಸೇರಿಕೊಂಡು ನಾವು ಇಲ್ಲೊಂದು ಭವ್ಯವಾದ ದೇವಾಲಯದ ರೀತಿಯ ಒಂದು ದೈವಸ್ಥಾನವನ್ನು ನಿರ್ಮಿಸಿ 1981ರಿಂದ ಇಲ್ಲಿ ತನಕ ಬಹಳ ಶ್ರಮಪಟ್ಟು ಇದನ್ನು ನಾವು ಇಲ್ಲಿ ತನಕ ಬೆಳೆಸಿದ್ದೇವೆ. ಇವಾಗ ಇಲ್ಲಿ ನಡೆಯುತ್ತಿರುವಂತಹ ನೇಮೋತ್ಸವ 2ನೇ ವರ್ಷದ್ದು. ವರ್ಷ ಅಂತ ಹೇಳಿದರೆ 2ನೇ ಟರ್ಮ್ ಇದ್ದು 5 ವರ್ಷಕ್ಕೊಮ್ಮೆ ನಾವು ಇಲ್ಲಿ ಉತ್ಸವವನ್ನು ನಡೆಸುವರೆ ತೀರ್ಮಾನಿಸಿರುತ್ತೇವೆ. ಆ ರೀತಿಯಲ್ಲಿ ನೋಡುವಾಗ ಈ ವರ್ಷ ನಾವು ಇಲ್ಲಿ ನೇಮೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಡೆಸಬೇಕೆಂದು ತೀರ್ಮಾನಿಸಿ ಅದರ ಎಲ್ಲ ಕೆಲಸಗಳು ಕಾರ್ಯಗಳು ಬಹಳ ಪುರೋಗತಿಯಲ್ಲಿ ನಡೆಯುತ್ತಾ ಇದೆ ಎಂದು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಹಳ ಸಂತೋಷಪಡುತ್ತೇನೆ. ಮಕ್ಕಳಿಂದ ಹಿಡಿದು ಆಬಾಲ ವೃದ್ಧರ ತನಕ ಇಲ್ಲಿ ಸೇವೆಯನ್ನು ಮಾಡುವುದನ್ನು ನೀವಿಲ್ಲಿ ಕಣ್ಣಾರೆ ಕಾಣಬಹುದು, ಸಂತೋಷಬಹುದು. ಇಲ್ಲಿ ನಮ್ಮ ಮನದಲ್ಲಿರತಕ್ಕಂತಹ ದುಃಖಗಳನ್ನು ಕಷ್ಟಗಳನ್ನೆಲ್ಲ ನಮ್ಮ ಕುಟುಂಬಸ್ಥರು ಒಟ್ಟಿಗೆ ಸೇರಿದಾಗ ಹಂಚಿಕೊಂಡು ಮನಸ್ಸಿನ ಭಾರವನ್ನೊಂದು ಕಡಿಮೆ ಮಾಡುವಂತಹ ಒಂದು ನಮ್ಮ ಈ ಪ್ರದೇಶದಲ್ಲಿ ಈಗ ನಡೆಯುತ್ತಿರುವ ಕೆಲಸ ಕಾರ್ಯಗಳಲ್ಲಿ ಅವರ ಮನಸ್ಸಿನಲ್ಲಿರತಕ್ಕಂತಹ ನೋವುಗಳನ್ನು ಮರೆಯುವಂತಹ
ಒಂದು ಸಂದರ್ಭ ಅಂತ ನಾನು ಹೇಳಲಿಕ್ಕೆ ಇಲ್ಲಿ ತುಂಬ ಸಂತೋಷಪೂರ್ವಕವಾಗಿ ಇಚ್ಛಿಸ್ತೇನೆ. ಇಲ್ಲಿ ನಡೆಯುವ ನೇಮೋತ್ಸವದಲ್ಲಿ 2, 3, 4ರ ತನಕ ಬಹಳ ವಿಜೃಂಭಣೆಯಿಂದ ಅನ್ನದಾನ ಕೂಡ ನಡೆಯುತ್ತದೆ. ಅದೇ ರೀತಿ ಅದು ಕಳೆದ ನಂತರ 5ನೇ ತಾರೀಕಿಗೆ ಇಲ್ಲಿ ಪ್ರಾದೇಶಿಕವಾಗಿರುವ ಪೂಮಾಣಿ ಕಿಡ್ನಿಮಾಣಿ ದೇವರ ಅಲ್ಲಿ ನವಕೋತ್ಸವ ಕೂಡ ನಡೆಯಲಿಕ್ಕಿದೆ. ಎಲ್ಲ ಬಂಧುಗಳು ಮಾತ್ರವಲ್ಲ, ಭಕ್ತಾದಿಗಳು, ಊರವರು, ಪರವೂರವರು, ನೆಂಟರಿಷ್ಟರು ಎಲ್ಲರೂ ಬಂದು ಈ ಮಹತ್ ಕಾರ್ಯದಲ್ಲಿ ಕೈ ಜೋಡಿಸಬೇಕಂತ ವಿನಮ್ರವಾಗಿ ನಾನು ಕೇಳಿಕೊಳ್ಳುತ್ತೇನೆ. ಎಂಕಲ ತರವಾಡು ಪಾಂಡಿ ಒಂದೇ ವರ್ಷ ನಿಶ್ಚಲಾದಿತ್ತಂಡು 10-25 ವರ್ಷ ತೂಕ ಮಾತಾ ಜವನ್ನೆಲ್ಲ ಬಕ್ಕಿದ ಮಾತು ಸೇರಿದು ಪುನಃ ಉದ್ಧಾರ ಮಾಡ್ತಂದುಳ್ಳೇರು. ಐದಕ್ಕ ಉದ್ಧಾರ ಮಾಡ್ತದೆ. ಇತ್ತ ಮಾಡಿಗೆ ಚೆಂಬುಪಾಡು ನಡೆಯಲ್ಲ ಇತ್ತಂದು ತರವಾಡದ ಒಟ್ಟಿಗೆ ಬೇತಂಜಿ ಎಂಗ್ಳಿನ ತರವಾಡ ಊರದ ಬುಕ್ಕೊಂಜಿ ಉಳ್ಳಾಕ್ಲಿನ ಸ್ಥಾನಲ್ಲ ಉಂಟು. ಐಕ್ಕೆಲ್ಲ ಚೆಂಬು ಮಾತಾಡದ ಅಭಿವೃದ್ಧಿ ಒಂದುಂಟು, ಐತ ಕೆಲಸಗಳು ಇತ್ತೆಲ್ಲ ಒಂದುಂಟು. ಅವು ಪಂಡ ತಿಂಗಳಿಗೊರು ಮಣ್ಪುಣವು ತರವ ನೆಟ್ಟು ಉಳ್ಳಾಕ್ಲಿನ ಚಂಬಿಲಂ ವರ್ಷಕ್ಕೊರು ನವಕಲಶೋದಂಡದು ನವಕ ಪ್ರಾಣಿ ಇರ್ಬತ್ತು ಮಣ್ಪುಣವು ಅವೆಲ್ಲ 5ನೇ ತಾರೀಕು ಐತೊಟ್ಟಿಗೆ ಅವೇ ಸಮಯ ಒಂದು ಕುಡಿದು ಹತ್ತಂಡು ಎಂಕಲ್ನ ಧರ್ಮನೇಮೋ ಪಂಡ ತುಂಬು ಸುರುತ ರಾಶಿದಕಲ್ನ ಪ್ರಶ್ನದಕಲ್ನ ಮಾತ ಒಂಜೊಂಜಿ ನಮನೆ ಬಂದಿತ್ತಂಡು ಬುಕ್ಕ ಮಾತ ಕೂಲಂಕುಷವಾದ ವಿಚಾರಣೆ ಮಾಡ್ಕೊಂಡಾಗ ಇತ್ತೆ ಆವಡ ಏನಂಚನೆ ಒಂಜಿ ಯಾರಂದು 2, 3, 4 ಕ್ಷೇತ್ರಗಳು ಅವಳು ಆತಂಡು ಬುಕ್ಕ ಎಂಕಲ್ನ ಹಿರಿಯಗಳು ಮತ್ತು ಇಜ್ಜರಿತ್ತೆ ಕಮ್ಮಿ ಆತೇರು ದೇವಪ್ಪೇರಿ ಬದುಕದುಳ್ಳಿ ಧರ್ಮನೇ ಮಾವಡು ಐದು ನಿಶ್ಚಯ ಮಾಡ್ತಂದ್ರಾಣಿ ವರ್ಷ ಬುಕ್ಕ ಎಲ್ಲ ಮಾತ ಸಂಕ್ರಾಂತಿ ದಾಣಿ ಚಂಬಿಲ ಮಾಡ್ತಂದುಳ್ಳಿ ಬಾಕಲೇತದು ಇಲ್ಲ ಅಳಿತ್ತು ಆಕಳೇನೆ ಈ ಕುಟುಂಬದಕ್ಳು ಮಾತೆಲ್ಲ ಸೇರಿದು ಆಕಳೇನೆ ವಯಸ್ಸಾದ ಹೊರ್ತಂಡು ಎಂಜನ ಖರ್ಚು ಮಾತೆಲ್ಲ ಕುಡ್ದು ಮಣ್ಪೇರು ನಿಶ್ಚಯ ಮಾಡ್ತಾನೆ ಆಕಳಲ್ಲಿ ಕೊರೊಂದು ಪೋಡು. ಬಂಧುಗಳೇ ನಮಸ್ಕಾರ. ಏಪ್ರಿಲ್ 2, 3, 4 ತಾರೀಕಿಗೆ ಪರಿವಾರ ಬಂಟ ಪಾಂಡಿ ಕುಟುಂಬಸ್ಥರನ್ನ ಧರ್ಮದೈವ ಪರಿವಾರ ದೈವಗಳ ನೇಮೋತ್ಸವ ನಡಪೆರುಂಡು. ಈ ಕಾರ್ಯಕ್ರಮದ ಕುಟುಂಬಸ್ಥರನೊಟ್ಟಿಗೆ ನಮ್ಮ ಸಮಾಜದ ಮಾತಾ ಬಂಧುಲು ಅಂಚೆನೆ ಕುಟುಂಬದ ಇಷ್ಟಮಿತ್ರರ ಮಾತಾ ಸೇರಿ ಬರೋಡೊಂದು ಕೇನೊಂದುಲ್ಲೆ ಬತ್ತದ ನಮ್ಮ ದೈವದ ಶ್ರೀಗಂಧ ಮುಡಿ ಪ್ರಸಾದನ ಸ್ವೀಕಾರ ಮಂತದ ದೈವದ ಕೃಪೆಗೆ ನಮ್ಮ ಮಾತಾ ಪಾತ್ರರಾವಡೊಂದು ಕೇನೊಂದುಲ್ಲೆ. ನಮಸ್ಕಾರ. ಇದಿಷ್ಟು ಕಾಸರಗೋಡು ಜಿಲ್ಲೆಯ ಕಾಸರಗೋಡು ತಾಲೂಕಿನ ಅಡೂರು ಗ್ರಾಮದ ಪರಿವಾರ ಬಂಟ ಪಾಂಡಿ ಕುಟುಂಬಸ್ಥರ ತರವಾಡು ಮನೆಯಲ್ಲಿ ನಡೀತಾ ಇರುವಂಥ ಧರ್ಮ ನೇಮೋತ್ಸವದ ಬಗೆಗಿನ ಒಂದಷ್ಟು ವಿಶೇಷವಾದ ವರದಿ ಅನ್ನುವಂಥದ್ದು. ಸೊ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಇದೇ 2ರಿಂದ 4ರವರೆಗೆ ಸಂಭ್ರಮ ಸಡಗರದಿಂದ ದೈವಗಳ ಧರ್ಮ ನೇಮೋತ್ಸವ ಇಲ್ಲಿ ನಡೆಯೋದಕ್ಕಿದೆ ಅನ್ನುವಂಥದ್ದನ್ನು ಹೇಳ್ತಾ ಸುಧಾಕರ್ ಪಾಟೀಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love.
ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ. GL ಆಚಾರ್ಯ ಜುವೆಲ್ಲರ್ಸ್.